ನಮಸ್ಕಾರ ವೀಕ್ಷಕರೇ, ರಂಗತಿರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ಇವತ್ತು ದೇಶದೆಲ್ಲೆಡೆ 72ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕರಾವಳಿಯ ಯುವಕರಾದ ಒಂದು ತಿರಂಗ ಅಂತ ಹೇಳುವಂತ ಒಂದು 3.50 ನಿಮಿಷಗಳ ಒಂದು ಕಿರುಚಿತ್ರವನ್ನ ರಚಿಸಿದ್ದಾರೆ. RK ಕ್ರಿಯೇಷನ್ಸ್ ಗಂಜಿಮಠ ಇವರ ಲಾಂಛನದ ಅಡಿಯಲ್ಲಿ ನಿರ್ಮಾಣವಾದ ಈ ಒಂದು ಚಿತ್ರಕ್ಕೆ ಸುಶಾಂತ್ ಅಮಿತ್ ಚಕ್ರತೀರ್ಥ ಹಾಗೂ ಸುಮಂತ್ ಆಚಾರ್ಯರವರು ಈ ಒಂದು ಕಿರುಚಿತ್ರಕ್ಕೆ ನಿರ್ಮಾಣವನ್ನ ಮಾಡಿದ್ದಾರೆ. ಜೊತೆಗೆ ಚಿತ್ರಕಥೆಯನ್ನ ಸಂತೋಷ್ ಶೆಟ್ಟಿ ಮಿಜಾರ್ ಅವರು ನಡೆಸಿದ್ದಾರೆ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ 3 ಅತಿಥಿಗಳಿದ್ದಾರೆ. ಸಂತೋಷ್ ಶೆಟ್ಟಿ ಮಿಜಾರ್, ದೀಕ್ಷಿತ್ ಪೊಳಲಿ ಹಾಗೆ ವಿಜೇತ್ ರೈ ಪುತ್ತೂರು ಅವರು ಈ ಒಂದು ಚಿತ್ರದ ಹಿಂದೆ ಇರುವಂತಹ ವ್ಯಕ್ತಿಗಳು ಅಂತ ಕೂಡ ಹೇಳ್ಬೋದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್, ಈ ಒಂದು ತಿರಂಗ, ಈ ಒಂದು ಫಿಲ್ಮ್ ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಅದು ಕೂಡ ಒಂದು ಚಿಕ್ಕ ಡ್ಯೂರೇಷನ್ ಅಲ್ಲಿ ಬಂದಂತಹ ಮೂವಿ, ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಈ ಮೂವಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ? ಮೊದಲನೇದಾಗಿ ಸಮಸ್ತ ಭಾರತೀಯರಿಗೆ ತಿರಂಗ ಚಿತ್ರದ ತಂಡದ ಮೂಲಕ ಶುಭಾಶಯನ್ನ ಹೇಳ್ತಾ ಇದ್ದೇನೆ. ತಿರಂಗ ದೇಶದ ಒಂದು ಭಾವೈಕ್ಯತೆಯನ್ನು ಸಾರುವಂಥ ಒಂದು ಚಿತ್ರ. ಅಂದರೆ 3 ಧರ್ಮಗಳಾಗಿರ್ಬೋದು, ಜಾತಿಗಳಾಗಿರ್ಬೋದು, ಇದನ್ನು ಹೊರತುಪಡಿಸಿದಂಥ ಒಂದು ದೇಶದ ರಕ್ಷಣೆ ಅಥವಾ ದೇಶದ ಯಾವುದೋ ಒಂದು ಸ್ವಾಭಿಮಾನದ ವಿಷಯಕ್ಕೆ ಬಂದಾಗ ಭಾರತೀಯರೆಲ್ಲರೂ ಒಂದಾಗಬೇಕು, ದೇಶ ಇನ್ನೂ ಪ್ರಪಂಚದಲ್ಲಿ ಭಾರತವನ್ನು ಗುರುತಿಸಿಕೊಳ್ಳುವಂತಾಗಬೇಕು ಅಂತ ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಚಿತ್ರ. ಅದೇ, ಈ ಒಂದು ಚಿತ್ರವನ್ನ ಮಾಡಿರುವಂತಹ ಟೈಮ್ ಮಳೆಗಾಲದಲ್ಲಿ ಮಾಡಿರುವಂತಹ ಟೈಮ್. ಚಿತ್ರವನ್ನ ನೋಡಿದ್ರೆ ಎಲ್ರಿಗೂ ಗೊತ್ತಾಗ್ಬೋದು, ಮಳೆಗಾಲದಲ್ಲಿ ಮಾಡಿರುವಂತಹ ಟೈಮ್. ಯಾವ ತರ ನಿಮ್ಗೊಂದು ಸ್ಟ್ರಗಲ್ ಸಿಕ್ಕಿತ್ತು ಈ ಒಂದು ಚಿತ್ರವನ್ನ ಮಾಡ್ಬೇಕಾದ್ರೆ? ಖಂಡಿತ ತೊಂದರೆ ಸಿಗುತ್ತೆ, ಯಾಕಂದರೆ ಇದೊಂದು ನಮಗೆ ಪ್ರಥಮ ಅನುಭವ. ಇಷ್ಟರವರೆಗೆ ನಾವು ಕಿರುಚಿತ್ರ ಅಂತ ಪ್ಲ್ಯಾನಿಂಗ್ ಮಾಡಿರಲಿಲ್ಲ. ನಮ್ಮ ಎಲ್ಲ ಯುವಕರು ಒಂದು ರಾಜಕೇಸರಿ ಯೂತ್ ಕ್ಲಬ್ ಅಂತ ಒಂದು ತಂಡ ಇದೆ ನಮ್ಮ ಹತ್ರ. ಕಳೆದ ಒಂದು 5 ವರ್ಷದಿಂದ ಗಂಜಿಮಠ ಪರಿಸರದಲ್ಲಿ ಈ ಒಂದು ರಾಜಕೇಸರಿ ಯೂತ್ ಕ್ಲಬ್ ಅಂತ ಸಂಘ ಕಾರ್ಯನಿರ್ವಹಿಸ್ತಾ ಇದೆ. ಸಾಮಾಜಿಕ ಚಟುವಟಿಕೆಯಲ್ಲಿ ಇದು ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಇಷ್ಟರವರೆಗೆ ನಾವು ಸ್ವಾತಂತ್ರ್ಯೋತ್ಸವವನ್ನು ಶಾಲೆಗಳಲ್ಲಿ ಆಗಿರ್ಬೋದು, ಅನಾಥಾಶ್ರಮದಲ್ಲಿ ಆಚರಿಸ್ತಾ ಇದ್ವಿ. ಸೊ ಈ ಸಲ ಒಂದು ತಂಡದಲ್ಲಿ ಆಲ್ಮೋಸ್ಟ್ ನಾವು ಕಲಾವಿದರು ಇದ್ದಾರೆ, ಆಲ್ಮೋಸ್ಟ್ ನಾಟಕ ರಂಗದಲ್ಲಿ ಆಗಿರ್ಬೋದು, ಇದೇ ಥರ ವಿವಿಧ ಕ್ಷೇತ್ರಗಳಲ್ಲಿ ಕಲಾವಿದರಿದೆ. ಸೊ ನಾವು ಒಂದು ಈ ಥರ ಕೂತ್ಕೊಂಡು ಯೋಚನೆ ಮಾಡುವಾಗ ಯಾಕೆ ಈ ಸಲ ಒಂದ್ಸಲ ಈ ಥರದೊಂದು ಸ್ವಾತಂತ್ರ್ಯೋತ್ಸವವನ್ನು ಕಿರುಚಿತ್ರದ ಮೂಲಕ ಪ್ರೆಸೆಂಟ್ ಮಾಡ್ಬೋದು. ಈ ಥರ ದೇಶದ ಬಗ್ಗೆ ಅನೇಕ ಇದು ಬಂದಿದೆ, ಇದಕ್ಕಿಂತ ಮೊದಲು ಬಂದಿದೆ. ಸೊ ಆ ಥರ ಮಾತಾಡುವಾಗ ನಿರ್ದೇಶಕರು ಸ್ಕ್ರಿಪ್ಟ್ ಇವ್ರ ಹತ್ರನೇ ಇತ್ತು. ಹೌದಲ್ವಾ, ಹೆಚ್ಚು ಹೊತ್ತಿನದು ಬೇಡ, ಬಟ್ ಮೆಸೇಜ್ ಕೊಡುವಂತಹ, ಈ ದೇಶಕ್ಕೆ ಚೊಕ್ಕದಾದರೂ ಅದೊಂದು ಮೆಸೇಜ್ ಕೊಡುವಂತಹ ಏನಾದರೂ ಸ್ಕ್ರಿಪ್ಟ್ ಮಾಡುವ ತಯಾರಿದೆ. ಸೊ ಆ ಹೊತ್ತಿನಲ್ಲಿ ನಮಗೆ ನಮ್ಮ ಜೊತೆ ಇದ್ದಂತಹ ನಿರ್ಮಾಪಕರು ಸುಶಾಂತ್ ಅಮೀನ್ ಮತ್ತು ಸುಮಂತ್ ಆಚಾರ್ಯ ಅವರು, ಸರಿ ದೇಶದ ಬಗ್ಗೆ ಅಂತ ಹೇಳುವಾಗ ಏನಿಲ್ಲ, ಅದು ನಾವೇ ಮಾಡುವ, ಅದಕ್ಕೆ ನಾವು ಬೆನ್ನೆಲುಬು ಬಗ್ಗೆ ಪ್ರೋತ್ಸಾಹ ಇದೆ ಅಂತೇಳಿ ಮಾತಾಡಿದ್ವಿ. ಸೊ ಆ ಥರ ಈ ಒಂದು ಸ್ಕ್ರಿಪ್ಟ್ ಆರಂಭವಾಗಿ ನಾವು ಪ್ಲ್ಯಾನ್ ಮಾಡಿದ್ವಿ ಒಂದೇ ದಿವಸದಲ್ಲಿ ಮುಗಿಬೋದು. ಅಂದರೆ ನಮಗೆ ಚಿಕ್ಕ 3 ನಿಮಿಷ 4 ನಿಮಿಷ. ಆದರೆ ನಾವು ಶೂಟಿಂಗ್ ಅಲ್ಲಿ ಟೈಮ್ ಹೋಗುವಾಗ ಈ ಮಳೆದೆಲ್ಲ ಪ್ಲಾನಿಂಗ್ ಇರಲಿಲ್ಲ ನಮ್ಮ ಹತ್ರ. ಮಳೆ ಬರುತ್ತೆ, ಆ ಥರ ಡಿಸ್ಟರ್ಬೆನ್ಸ್ ಅಕಸ್ಮಾತ್ ಆಗಿ ಎಲ್ಲ ಹೊಸಬ್ರೆ, ಆರ್ಟಿಸ್ಟ್ ಹೊಸಬ್ರೆ. ಖಂಡಿತ ಅದೇ ಕಿರುಚಿತ್ರ ಅಂದ ತಕ್ಷಣ ಅದು ಆರಂಭ ಕೆಲವರು ಮಾಡ್ತಾರೆ. ಈಗ ಎಷ್ಟೋ ನಾವು ಗಮನಿಸಿದ್ವಿ, ಕಿರುಚಿತ್ರ ಒಂದು ಅಂತ ಮುಹೂರ್ತ ಮಾಡ್ತಾರೆ, ಪ್ರೆಸೆಂಟ್ ಅದು ಬರೋದಿಲ್ಲ. ಪ್ರೆಸೆಂಟ್ ಮಾಡೋದು ತುಂಬಾ ಕಡಿಮೆ. ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಅದು ಬರುತ್ತೆ ಆಟೋಮೆಟಿಕ್ ಆಗಿ. ಸೊ ನಮಗೆ ದೇವರ ಆಶೀರ್ವಾದವಲ್ಲ, ಎಲ್ಲರ ಆಶೀರ್ವಾದದಿಂದ ಅದು ಬಿಡುಗಡೆಯಾಗಿ ಯಶಸ್ವಿಯಾಗಿದೆ, ಎಲ್ಲರ ಮನ ಮುಟ್ಟಿದೆ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆ ಪ್ರತಿಕ್ರಿಯೆ ಕೂಡ ಒಳ್ಳೆ ಸಿಕ್ಕಿರುವಂತದ್ದು. ಪ್ರತಿಕ್ರಿಯೆ ಅಂತ ಹೇಳುವಾಗ ನೀವು ಈ ಒಂದು ಫಿಲ್ಮ್ ಅನ್ನ ಯೂಟ್ಯೂಬ್ ಅಲ್ಲಿ ಹಾಕಿರುವಂತದ್ದು. ಸೊ ಎಷ್ಟು ವ್ಯೂಸ್ ಗಳು ಸಿಕ್ಕಿದೆ? ಅಂದ್ರೆ ಅಪ್ಲೋಡ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಹಲವಾರು ಮಂದಿ ವೀಕ್ಷಕರು ಅದನ್ನ ವೀಕ್ಷಿಸಿದ್ದಾರೆ. ಸೊ ಅದ ಪ್ರತಿಕ್ರಿಯೆ ಯಾವ ತರ ಇತ್ತು ಅದರಲ್ಲಿರುವಂತದ್ದು? 12 ಗಂಟೆ ಅಂತ ಹೇಳಿದ್ರೆ ಪತ್ರಿಕಾಗೋಷ್ಠಿ ಆದ ನಂತರ ರಾತ್ರಿ 12 ಗಂಟೆ ಒಳಗಡೆ 7,500 ವ್ಯೂಸ್ ಆಗಿದೆ. 12 ಗಂಟೆ, ಮಧ್ಯಾಹ್ನ 12 ಗಂಟೆಯಿಂದ 12 ಒಂದೇ ದಿವಸದಲ್ಲಿ, ಅದು ಕೂಡ ಕೇವಲ 12 ಗಂಟೆಗಳಲ್ಲೇ ಅಷ್ಟು ಜನ ವೀಕ್ಷಕರು, 7.5 ಸಾವಿರದಷ್ಟು ವೀಕ್ಷಕರು ಈ ಒಂದು ಸಿನಿಮಾವನ್ನ ನೋಡಿದ್ದಾರೆ. ಹಾಗೂ ಇನ್ನು ಈ ಒಂದು ಸಿನಿಮಾವನ್ನ ನೀವು ಕಿರುಚಿತ್ರವನ್ನ ಪತ್ರಿಕಾ ಭವನದಲ್ಲಿ ಮಾಲತಿ ಅವರಿಂದ ರಿಲೀಸ್ ಮಾಡಿ, ಮಡಿಲು ಪತ್ರಿಕೆಯ, ಅದೇ ರೀತಿ ಅಮೃತ ಪ್ರಕಾಶನದ ಸಂಪಾದಕರಾದಂತ ಮಾಲತಿ ಅವರಿಂದ ನೀವೊಂದು ಶೇಖರ್ ಬೆಳಲ್ ಅವರು ಇದಕ್ಕೆ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ತರ ಈ ಒಂದು ಫಿಲ್ಮ್ ನೀವು ಹೇಳಿದ್ರಿ
ಸೊ 3.50 ಅಂತ ಹೇಳಿದ್ರಿ. ಎಷ್ಟು ದಿನ ತಗೊಂಡಿತ್ತು? ನೀವು ಹೇಳಿದ್ ತುಂಬಾ ಕಷ್ಟಪಟ್ಟು ಮಾಡಿದಿವೆ ನಾವು ಅಂತ ಹೇಳಿ. ಪ್ರಿಪರೇಷನ್ ಅಂತ ಹೇಳಿದ್ರೆ ಪ್ರೀ ಪ್ರೊಡಕ್ಷನ್ ಇರ್ಬೋದು, ಪ್ರೊಡಕ್ಷನ್ ಸ್ಟೇಜ್ ಇರ್ಬೋದು, ಅದೇ ತರ ಪೋಸ್ಟ್ ಪ್ರೊಡಕ್ಷನ್ ಎಡಿಟಿಂಗ್ ಆಗಿರ್ಬೋದು. ಸೊ ಹೋಲ್ ಒಂದು ಫಿಲ್ಮ್ ಹೊರಗೆ ಬರ್ಬೇಕಾದ್ರೆ ಇದರ ಹಿಂದಿರುವಂತಹ ಶ್ರಮ ಎಷ್ಟು ದಿನಗಳ ಕಾಲ ಇತ್ತು ಅಂತ? ನಮ್ದು ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಇದು ಮಾಡಿರೋದ್ರಿಂದ ಎಲ್ಲರೂ ಉತ್ಸಾಹಿ ಯುವಕರೇ ಇದ್ರು. ಅಂದ್ರೆ ಎಲ್ರಿಗೂ ಒಂದು ಹೊಸ ಒಂದು ಅನುಭವ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೆಲಸ ಮಾಡ್ತಾ ಇದ್ರು. ಇವನ್ ನಾವು ಹೇಳ್ಬೇಕಂದ್ರೆ ಸ್ಕ್ರಿಪ್ಟ್ ರೆಡಿ ಆಗಿದ್ದು ಒಂದೇ ದಿನದಲ್ಲಿ, ಶೂಟಿಂಗ್ 2 ದಿನ ತಗೊಂಡಿದ್ದೀವಿ, ಎಡಿಟಿಂಗ್ ಒಂದು 10 days ಒಳಗೆ ಫಿನಿಶ್ ಮಾಡಿದ್ದೇವೆ. ಅಂದ್ರೆ ನಮ್ದು 15 days ಒಳಗಡೆ ಎಲ್ಲ ರೆಡಿ ಆಗಿತ್ತು, ಅರ್ಧ ತಿಂಗಳೊಳಗಡೆ ರೆಡಿ ಆಗಿತ್ತು. ಸೊ ಅದೇ ಇದರ ಹಿಂದೆ ಕೆಲಸ ಮಾಡಿರುವಂತವರು ಈಗ ಮುಂದೆ ಬಂದು ಕೂತಿರುವಂತ ನಾವು 3 ಜನ, ನಿರ್ಮಾಪಕರಾಗಿರ್ಲಿ, ಕ್ಯಾಮರಾಮ್ಯಾನ್ ಆಗಿರ್ಲಿ, ಕಲಾವಿದರಾಗಿರ್ಲಿ, ಪ್ರತಿಯೊಬ್ಬರು ತುಂಬಾ ಶ್ರಮ ಪಟ್ಟಿದ್ದಾರೆ. ಅಂದ್ರೆ ಕೇವಲ ಕೆಲವೇ ದಿನಗಳಲ್ಲಿ ಇದು ಚಿತ್ರ ತಯಾರಿಸಬೇಕಂದ್ರೆ ನಮ್ಗೆ ಮೊದಲ ಅನುಭವ ಇಲ್ಲ, ಫಸ್ಟ್ ಫಿಲ್ಮ್ ಮಾಡಿರುವಂತ ಅನುಭವ ಇಲ್ಲದೇನೆ ಒಂದು 15 days ಒಳಗಡೆ ಒಂದು ಶಾರ್ಟ್ ಮೂವಿನ ರೆಡಿ ಮಾಡಿದ್ವಿ. ಸೊ ಹೇಳಿದ್ರಿ ವಿವಿಧ ಕ್ಷೇತ್ರಗಳಲ್ಲಿ ಇದ್ದವರು ಅಂತ ಹೇಳಿದ್ರಿ. ಸೊ ರಂಗಕ್ಷೇತ್ರದಲ್ಲಿ ಇದ್ರೂ ಕೂಡ ಕ್ಯಾಮರಾದ ಮುಂದೆ ಮೊದಲ ಬಾರಿಗೆ ಬರುವಂತದ್ದು. ಸೊ ಮೊದಲ ಬಾರಿಗೆ ಇದ್ರಲ್ಲಿ ಆಕ್ಟ್ ಮಾಡಿರೋರು ಯಾರಾದ್ರೂ ಇದ್ದಾರೆ? ಸೊ ನೀವು ಆಕ್ಟಿಂಗ್ ಮಾಡಿದೀರಾ ಕ್ಯಾಮರಾ ಮುಂಚೆ ಮೊದಲು? ಶಾರ್ಟ್ ಫಿಲ್ಮ್. ಸೊ ಯಾವ ತರ ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಬೇರೆ ಇತ್ತು, ಈ ಒಂದು ದೇಶಕ್ಕೋಸ್ಕರ ಮಾಡಿರುವಂತ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ಕ್ಯಾಮರಾ ಮುಂದೆ ಬರುವಾಗ ಯಾವ ತರ ನಿಮ್ದೊಂದು? ಮೊದಲನೇದು ನಮ್ದು ಎನ್ನ ಚಿಕ್ಕಮ್ಮ ಅಂತ ಶಾರ್ಟ್ ಮೂವಿ, ಅದು 2.5 hours. ಅದು ದೊಡ್ಡ ಕ್ಯಾಮರಾ, ಇದು ಚಿಕ್ಕ ಕ್ಯಾಮರಾ. ಅದರಲ್ಲಿ ಮಾಡ್ಬೇಕಾದ್ರೆ ತುಂಬಾ ಭಯ ಎಲ್ಲ ಇತ್ತು. ಆದ್ರೆ ಅದ್ರಲ್ಲಿ ಚೇತನ್ ರೈಮಾಣಿ ಸರ್ ಅವರೆಲ್ಲ ಇದ್ರು, ಅವರೆಲ್ಲ ಸಪೋರ್ಟ್ ಮಾಡ್ತಿದ್ರು, ಈ ತರ ಮಾಡಿ ಹೆದರಬೇಡಿ. ಅಂದ್ರೆ ಫಸ್ಟ್ ಟೈಮ್ ನಾವು ಕ್ಯಾಮರಾ ಮುಂದೆ ವರ್ಕ್ ಮಾಡ್ತಿದ್ವಿ. ಹಾಗೆ ಇದರಲ್ಲಿ ಏನಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಕೂಡ ನನಗೆ ಮುಸ್ಲಿಂ ರೋಲ್ ಕೊಟ್ಟಿದ್ದಾರೆ ಇದರಲ್ಲಿ. ಅದು ಮುಸ್ಲಿಂ ರೋಲ್ ಮಾಡೋದಂದ್ರೆ ಹಿಂದೆಯಿಂದ ಮತ್ತೆ ಮಾಡಿ ಆದ್ಮೇಲೆ ಏನಾದ್ರು ಈ ರೀತಿ ಮಾಡಿದ್ರೆ ಬೇರೆಯವರಿಂದ ಯಾವ್ದೇ ತರ ಟೀಕೆಗಳು ಬರುವಂತದ್ದು ಅದು ಅದರದೊಂದು ಭಯ ಇತ್ತು. ಆದ್ರೂ ಅದರ ದೇವರ ಮಾಸ್ಟರ್ ಅಂತದ್ದೇನಾಗಿಲ್ಲ, ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಧರ್ಮದ ಅಭಿಮಾನಿಗಳು ಸಪೋರ್ಟ್ ಮಾಡಿದ್ದಾರೆ. ಪರ್ಸನಲ್ ಆಗಿ ಮೆಸೇಜ್ ಮಾಡ್ತಾರೆ, ಒಳ್ಳೆ ಮೆಸೇಜ್, ಇನ್ನು ನಿಮ್ಮಿಂದ ಕಿರುಚಿತ್ರನ ಬಯಸ್ತೀವಿ ಅಂತ. ಸರ್, ಇನ್ನು ನೀವು ಹೇಳಿದ್ರೆ ಆಕ್ಟಿಂಗ್ ಮಾಡಿದೀರಾ, ಇದಕ್ಕಿಂತ ಮುಂಚೆ 2.5 ಗಂಟೆ ಫಿಲ್ಮ್ ಮಾಡಿದೀರಾ. ಇದು ಗಂಟೆ ಅಲ್ಲ, ಕೇವಲ 3.50 ನಿಮಿಷ. ಸೊ ಇದೊಂದು ಚಿಕ್ಕದಾಗಿರುವಂತಹ ಕಿರುಚಿತ್ರ. ಸೊ ಕಿರುಚಿತ್ರ ಅಂತ ಹೇಳುವಾಗ ನಿಮ್ಮ ತಲೆಯಲ್ಲಿ ಚಿಕ್ಕದಲ್ವಾ, ಸ್ವಲ್ಪ ನಾನು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗ್ತದೆ, ಆತರ ಏನಾದ್ರು ಫೀಲಿಂಗ್ ಬಂದಿದೆ ನಿಮಗೆ? ಆತರ ಏನು ಬರ್ಲಿಲ್ಲ. ಆದ್ರೆ ಇದನ್ನು ಕೂಡ ದೊಡ್ಡ ಬಜೆಟ್ ಅಲ್ಲಿ ನೋಡಿರುವಂತದ್ದು. ಖಂಡಿತ. ಮತ್ತೆ ಇದರಲ್ಲಿ ಮಾಡಿದ್ದೇನೆ. ಮತ್ತೆ ಇದಕ್ಕಿಂತ ದೊಡ್ಡ ನೆಕ್ಸ್ಟ್ ಇನ್ನು ದೇವದಾಸ್ ಕಾಪಿಯರ್ ಸರ್ ಅವರದ್ದು ಏರ ಉಳ್ಳೇರಿಗೆ ಮೂವಿ ಬರ್ತದೆ. ಅದರಲ್ಲಿ ಒಂದು 3 ರೋಲ್ ಮಾಡಿದ್ದೇನೆ ಇದರ ಅರ್ಜುನ್ ಕಾಪಿಗಾರ್ ಜೊತೆ. ಅದೇ ಈ ಒಂದು ಕಿರುಚಿತ್ರಕ್ಕೆ ನಿಜವಾಗಿ ಇದು ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ, ಬಟ್ ನಮಗೆ ಕೋಸ್ಟಲ್ ವುಡ್ನ ಅನೇಕ ಮಂದಿ ಇದನ್ನು ಪ್ರಮೋಟ್ ಮಾಡೋಕ್ಕೆ ಸಹಕರಿಸಿದ್ದಾರೆ. ಫೇಸ್ಬುಕ್ಕಲ್ಲಿ ಶುಭ ಹಾರೈಸಿದ್ದಾರೆ ಅನೇಕ ಮಂದಿ, ಡೈರೆಕ್ಷನ್ಸ್ ಆಗಲಿ, ಆ್ಯಕ್ಟರ್ಸ್ ಆಗಲಿ, ತುಂಬ ಜನ. ನಾವು ಹೇಳಿದ್ವಿ ಈಗ ಒಂದು ದಿವಸದಲ್ಲಿ 7.5K ವ್ಯೂ ಬರಬೇಕಾದ್ರೆ ಅದರ ಹಿಂದಿನ ಶ್ರಮ ತುಂಬ ಇದೆ. ರಾಜಕೇಸರಿ ತಂಡ ಇದೆ, ಅದರ ಜೊತೆನೇ ಅಮೃತ ಸಂಜೀವಿನಿ ಅಂತ ತಂಡ ಇದೆ. ಇವೆಲ್ಲ ಯುವಕರು ಸೇರಿಕೊಂಡು, ಮಡಿಲು ಇದೆಲ್ಲ ಸೇರಿಕೊಂಡು ಈ ಒಂದು ಪಟ್ಟ ಶ್ರಮಕ್ಕೆ ಆ ಒಂದು ದಿವಸದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 7.5K ಎಲ್ಲ ಆ ಒಂದು ದಿವಸದಲ್ಲಿ ರೀಚ್ ಆಗುತ್ತೆ ಅಂತ. ಅದು ಕೂಡ 12 ಗಂಟೆ ಒಳಗಡೆ ಅಂದರೆ ಅಷ್ಟು ವೇಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಆ ಒಂದು ಪ್ರಮೋಟ್ಗೆ ಸಹಕರಿಸಿದ ಎಲ್ಲರಿಗೂ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಯಾರ್ಯಾರು ಇದ್ರು ಇದ್ರ ಹಿಂದೆ ಅಂತ ಹೇಳ್ಬೋದಾ? ಖಂಡಿತ. KR ಶೆಟ್ಟಿ ಅಡ್ಯಾರ್ಪದವು ಅವರು ಸಮಾಜ ಸೇವಕರು, ಅವರು ನಮಗೆ ಬೆನ್ನೆಲುಬಾಗಿ ನಿಂತು ಕೆಲವು ಮಾರ್ಗದರ್ಶನನೆಲ್ಲ ಮಾಡಿದ್ದಾರೆ. ನಮ್ಮ ನಿರ್ಮಾಪಕರಾಗಿರ್ಬೋದು, ಸುಮಂತ್ ಆಚಾರ್ಯ, ಸುಶಾಂತ್ ಅಮೀನ್ ಚಕ್ರತೀರ್ಥ ಆಗಿರ್ಬೋದು, ಮಡಿಲು ಮತ್ತು ಶೇಖರ್ ಬೆಳ್ಳಾಡ್, ಎಲ್ಲರ ಸಹಕಾರ ಇತ್ತು. ರಾಜಕೇಸರಿ ಯೂತ್ ಕ್ಲಬ್ನ ಅಂದರೆ ನಮ್ಮಲ್ಲಿ ಇವಾಗ ವಿದೇಶದಲ್ಲಿ ದುಡಿಯುವಂಥ ಯುವಕರು ಇದ್ದಾರೆ ಆ ಕ್ಲಬ್ಬಿನವರು. ಎಲ್ಲರೂ ನಮಗೆ ಪರೋಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಈ ಒಂದು ಸಿನಿಮಾಕ್ಕೆ ಒಂದು ಪ್ರೋತ್ಸಾಹವನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಇದೀಗ ಬ್ರೇಕ್ ನಂತರ ಈ ಒಂದು ಕಿರುಚಿತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಂಡು ಬರೋಣ. ವಿರಾಮದ ಬಳಿಕ ಮತ್ತೊಮ್ಮೆ ರಂಗ ತಿರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಾವು ಈ ಒಂದು ಫಿಲ್ಮ್ ಇದು ಪ್ರೋತ್ಸಾಹ ನಮಗೆ ಯಾರು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಯಾವ ರೀತಿ ಸಹಾಯ ಮಾಡಿದ್ದಾರೆ, ಅದೇ ರೀತಿ ಅವರು ಪ್ರೋತ್ಸಾಹವನ್ನು ಕೂಡ ಮಾಡಿದ್ದಾರೆ. ಹೇಳಿದ್ರಿ ನೀವು ಯೂಟ್ಯೂಬ್ ಅಲ್ಲಿ ಒಂದು ಫಿಲ್ಮ್ ಅನ್ನ ಹಾಕಿರೋದ್ರಿಂದ 12 ಗಂಟೆಗಳಲ್ಲಿ 7,500 ಜನರು ಇದನ್ನ ವೀಕ್ಷಿಸಿದ್ದಾರೆ ಅಂತ ಹೇಳುವಂಥದ್ದು. ಸೊ ಅದರಲ್ಲಿ ಲೈಕ್ ಅಂತ ಹೇಳಿ ಬಟನ್ ಕೂಡ ಇದೆ. ಅದ್ರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಖಂಡಿತ ಒಂದು 5 ಡಿಸ್ಲೈಕ್ ಕೂಡ ಬಂದಿದೆ.
ಇವಾಗ ಅದನ್ನ ನಾವು ಜಾಸ್ತಿಯಾಗಿ ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ನೆಗೆಟಿವ್ ಹೇಳೋರು ಬೇಕಾಗ್ತದೆ. ನಾವೆಲ್ಲಿ Mistakes ಗಳನ್ನ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವರ ಭಾವನೆಗಳು ಏನೇ ಇರ್ಬೋದು, ನಮ್ಮ ದೇಶ ಅಂತ ಬಂದಾಗ ಅವರಿಗೆ ಅಭಿಮಾನ ಇರದೇ ಇರ್ಬೋದು, ಅಥವಾ ಕೆಲವೊಂದು ಟೆಕ್ನಿಕಲ್ ವರ್ಕ್ ನೋಡಿ ಚೆನ್ನಾಗಿಲ್ಲ, ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂತ ಕೊಟ್ಟಿರ್ಬೋದು. ಅದರಿಂದ ನಾವೇನು ಬೇಜಾರು ಪಟ್ಟಿಲ್ಲ ಅದಕ್ಕೆ. ಅದರಿಂದ ಕಲಿಯೋದು ಇದೆ. ನೋಡೋಣ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಡಿಸ್ಲೈಕ್ ಬರದೇ ಹಾಗೆ ಏನಾದರೂ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಅಷ್ಟೇ. ಸೊ ಈ ಒಂದು ಶಾರ್ಟ್ ಫಿಲ್ಮಿಗೆ ಕತೆ, ಚಿತ್ರಕಥೆ, ಅದೇ ರೀತಿ ನಿರ್ದೇಶನವನ್ನ ಸಂತೋಷ್ ಶೆಟ್ಟಿ ಅವರು ಮಾಡಿದ್ದೀರಾ. ಸೊ ಇದು ನಿಮ್ದು ಫಸ್ಟ್ ಡೈರೆಕ್ಷನ್ ಅಲ್ಲಿ ಬಂದಿರುವಂತ ಫಿಲ್ಮ್ ಅಥವಾ ಇದಕ್ಕಿಂತ ಮುಂಚೆ ಮಾಡಿರುವಂತದ್ದು? ಇಲ್ಲ, ಇದಕ್ಕಿಂತ ಮೊದಲು ಕವನ ಬರೀತಾ ಇದೆ, ಕೆಲವೊಂದು ನಾಟಕಗಳಿಗೆ ಸಂಗೀತವನ್ನ, ಗೀತ ರಚನೆಯನ್ನ ಮಾಡ್ತಾ ಇದೆ. ಬಟ್ ಒಂದು ಆಸೆ ಇತ್ತು, ಯಾವುದು ಮಾಡಬೇಕು, ಫಿಲ್ಮ್ ಮಾಡಬೇಕು, ಇಂಡಸ್ಟ್ರಿಗೆ ಒಂದು ಸಾಹಿತ್ಯಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಇರುವಂತದ್ದು. ಹೌದು, ಆ ಥರ ಮಾಡಿದಾಗ ಒಂದು ಕಾನ್ಸೆಪ್ಟ್ ತಿರಂಗ ಅಂತ ಪ್ರೆಸೆಂಟ್ ನಾನು ಸೋಷಿಯಲ್ ಸಮಾಜದನ್ನು ತಗೊಂಡಾಗ, ಬಾಲ್ಯದಲ್ಲಿ ನಾವು ಎಲ್ಲ ಧರ್ಮದವರು ಒಟ್ಟಿಗೆ ಇದ್ದು ಆಟ ಆಡ್ಕೊಂಡು ಎಲ್ರಿಗೆ ಒಟ್ಟಿಗೆ ಇದ್ದು, ಮತ್ತು ಬೆಳೀತಾ ಹೋದಾಗ ಅದು ಏನೋ ಒಂದು ಧರ್ಮದ ವಿಷಯ ಖಂಡಿತ ಅದು ಇನ್ನೊಬ್ರು ಹೇಳ್ಕೊಡ್ಬೇಕಂತನೂ ಇಲ್ಲ, ಆಟೋಮೆಟಿಕಲ್ ಆಗಿ ಬಂದುಬಿಡುತ್ತೆ. ಯಾಕೆ ಅವನ ಹತ್ರ ಮಾತಾಡಬೇಕು, ಅವನು ತುಂಬ ಕ್ಲೋಸ್ ಫ್ರೆಂಡ್ ಆಗಿರಲಿ, ಅವನು ಮಾತಾಡೋದಿಲ್ಲ, ನಾನು ಮಾತಾಡೋದಿಲ್ಲ, ಆ ಥರ ಬಾಲ್ಯದ ನೆನಪುಗಳಿಂದ ದೂರ ಸರಿದಷ್ಟು ನಾವು ಏಕಾಂಗಿಗಳಾಗಿ ಹೋಗ್ತಾ ಇರ್ತೀವಿ. ಚಿಕ್ಕಂದಿರುವಾಗ ಒಟ್ಟೊಟ್ಟಿಗೆ ಬೆಳೆದು ಮತ್ತೆ ದೊಡ್ಡವರಾದ ನಂತರ ಅವ್ರ್ಯಾರು ನಾವ್ಯಾರು ಅಂತ ಹೇಳುವಂಥದ್ದು ಮನಸ್ಥಿತಿ ಬೆಳೆಯುವಂಥದ್ದು. ಈ ಕಾನ್ಸೆಪ್ಟ್ ರೆಡಿ ಮಾಡಬೇಕಾದ್ರೂ ಅಷ್ಟೇ, ನನ್ನ ಬಾಲ್ಯದ ನೆನಪುಗಳನ್ನು ಇಟ್ಕೊಂಡೇ ಆ ಥರದನ್ನೇ ಮಾಡ್ಕೊಂಡು ಬಂದೆ. ಫೈನಲಿ ದೇಶದ ಒಂದು ಟಚ್ ಕೊಡೋಣ ಅಂತ ಹೇಳಿ ಆ ಮಕ್ಕಳಿಂದ 3 ಧರ್ಮದ ಹುಡುಗರು ಅದನ್ನು ಕಲಿತು ಏಕತೆಯನ್ನು ಅವರು ಅವರ ಸಮುದಾಯಕ್ಕೆ ತಿಳಿಸುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ. ಅದೇ ಅದರ ಟ್ಯಾಗ್ಲೈನೇ ಕೊಟ್ಟರು ನಾವು ತಿರಂಗ ಏಕತೆ ಅಭಿಯಾನ ಅಂತ. ಈ ಅಭಿಯಾನ ಕೇವಲ ಇದೊಂದು ಸ್ವಾತಂತ್ರ್ಯೋತ್ಸವಕ್ಕೆ ಮೀಸಲಾಗಿರ್ಬೋದು. ಈ ಅಭಿಯಾನ ನಾವು ಆರಂಭ ಮಾಡಿದೀವಿ ಅಷ್ಟೇ. ಅಭಿಯಾನ ಅಂದ್ರೆ ನಾವು ಆರಂಭ, ಇದನ್ನ ಕಂಟಿನ್ಯೂ ಯಾರು ಖಂಡಿತ ಮಕ್ಕಳು ಬೆಳೆದು ಅದನ್ನ ಮುಂದುವರಿಸಬೇಕು, ಅದನ್ನ ಅಲ್ಲಿಗೆ ನಿಲ್ಲಿಸಬಾರದು ಅಂತ ಹೇಳುವಂತ ಚಿಕ್ಕದಿರುವಾಗಲೇ ಅವರಿಗೆ ದೇಶದ ಬಗ್ಗೆ ಅಭಿಮಾನ ಮೂಡಬೇಕು. ಇವಾಗ ಹೋಗ್ತಾ ಇರುವಂಥ ಮಕ್ಕಳಿಗೆ ಸಹ ಅದೇ ನಾವು ಹೇಳೋದು, ಅಂದರೆ ದೇಶದ ಬಗ್ಗೆ ಅವರಿಗೆ ಜಾಸ್ತಿ ಹೆಚ್ಚು ತಿಳುವಳಿಕೆ ಕೊಡಬೇಕು ಶಾಲೆಗಳಲ್ಲಿ. ಕೇವಲ ಅದೇ ಆಟ ಪಾಠ ಅಂತಲ್ಲ, ದೇಶದ ಬಗ್ಗೆ ಅಭಿಮಾನ ಕೊಟ್ಟ ತಕ್ಷಣ ದೊಡ್ಡವರಾದಾಗ ಆಟೋಮೆಟಿಕ್ಕಾಗಿ ಅವ್ರ ದೇಶದ ಬಗ್ಗೆ ಅವರಿಗೆ ಒಂದು ಪ್ರೀತಿಯ ಅದೊಂದು ಮೂಡ್ತದೆ ಅಂತ ನಮ್ದು ಅಭಿಪ್ರಾಯ. ಇನ್ನೊಂದು ಈ ಒಂದು ಕಿರುಚಿತ್ರದಲ್ಲಿ ನಾವು ಕಾಣ್ಬೋದು, ಫಸ್ಟಿಗೆ ಆ ಪೇರೆಂಟ್ಸ್ಗಳು ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತದ ಹೆತ್ತವರು ಏನು ಅವರಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಆದ್ರೆ ಆ ಮಕ್ಕಳು ಆತರ ಅಲ್ಲ, ಮಕ್ಕಳ ಮನಸ್ಸು ಒಂದು ಮುಗ್ಧ ಮನಸ್ಸು ಅಂತ ಹೇಳ್ಬೋದು. ಸೊ ಅವರೇ ಬಂದು ಆ ಒಂದು ಭಾರತದ ಒಂದು 3 ಬಣ್ಣಗಳನ್ನ ಬಿಡಿಸಿ ಆ ತರ ಒಂದು ಮೆಸೇಜ್ ಅನ್ನು ಕೊಡುವಂತದ್ದು ನಾವು ಇಲ್ಲಿ ಕಾಣಬಹುದು. ಸೊ ಮಕ್ಕಳು ಅವರನ್ನ ನೋಡಿ ಕಲ್ತಿರುವಂತದ್ದಲ್ಲ, ಅದು ಅವರಲ್ಲಿಯೇ ಬಂದಿರುವಂತದ್ದು, ಭಾವನೆ ಅವರಲ್ಲಿಯೇ ಬಂದಿರುವಂತದ್ದು. ಸೊ ಅವರು ಬೇರೆಯವರನ್ನ ನೋಡಿ ಕಲಿಬೇಕು ಅಂತ ಏನೂ ಇಲ್ಲ. ಸೊ ಈ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮಕ್ಕಳಿಂದ ಯಾವ ತರ ಒಂದು ಸಮಾಜವನ್ನ ನಾವು ಸೃಷ್ಟಿಸಬಹುದು ಅಂತ ಹೇಳ್ತೀರಾ? ಅದೇ ಮಕ್ಕಳಲ್ಲಿರುವ ಮುಗ್ಧತೆಯನ್ನ ನಾವು ಇಟ್ಕೊಂಡ್ರೆ ಯಾವ ಸಮಸ್ಯೆನೇ ಇಲ್ಲ ಅಂತ ಕಾಣಿಸ್ತದೆ ನನಗೆ. ಅಂದ್ರೆ ಮುಗ್ಧತೆಯನ್ನ ಮರೆತು ಯಾವುದೋ ಒಂದು ಕಟ್ಟುಪಾಡಿಗೆ ಜೋತ್ ಬೀಳ್ತಾ ನಮ್ಮ ತನವನ್ನೇ ನಾವು ಮರಿತಾ ಇದ್ದೀವಿ, ದೇಶದ ಬಗ್ಗೆನೂ ಮರಿತಾ ಇದ್ದೀವಿ. ಗಡಿಯಲ್ಲಿ ಈಗ ಕಾಯುವಂತ ಸೈನಿಕರು ಅವರು ಧರ್ಮ ಮತ ಜಾತಿ ಅಂತ ನೋಡಿದ್ರೆ ಆ ಥರದ ಒಂದು ಒಗ್ಗಟ್ಟಿದ್ದಾಗ ನಾವು ನಮ್ಮ ಸಮಾಜದಲ್ಲಿ ಅಂಥದ್ದೇ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅನ್ನೋದು. ಸೊ ಈ ಒಂದು ಫಿಲ್ಮ್ RK ಕ್ರಿಯೇಷನ್ಸ್ ಗಂಜಿಮಠ ಇವರ ಅಂಡರ್ ಅಲ್ಲಿ ಒಂದು ರಚಿತವಾಗಿರುವಂತಹ ಫಿಲ್ಮ್ ಅಂತ ಹೇಳಿರುವಂತದ್ದು. ಸೊ RK ಕ್ರಿಯೇಷನ್ಸ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಗಂಜಿಮಠ ಪರಿಸರದ ಬಗ್ಗೆ, ಅದೇ ರೀತಿ ಅಲ್ಲಿ ಕೊಟ್ಟಿರುವಂತಹ ಸಪೋರ್ಟ್ ಯಾವ ರೀತಿ ಇತ್ತು, ಮುಖ್ಯವಾಗಿ RK ಕ್ರಿಯೇಷನ್ಸ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಮತ್ತೆ RK ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಏನಾದ್ರು ಇದೆಯಾ? ಇದೆ, ಖಂಡಿತ. ರಾಜಕೇಸರಿ ಯೂತ್ ಕ್ಲಬ್ನ ಇನ್ನೊಂದು ಮುಖನೇ RK ಕ್ರಿಯೇಷನ್. ಅಂದ್ರೆ ಅದರ ಇನ್ನೊಂದು ಮುಖವನ್ನು ನಾವು ಈಗ ಕಲೆಯ ಮೂಲಕ ಅದನ್ನು ಪರಿಚಯ ಮಾಡ್ಕೊಳ್ತಾ ಇದ್ದೇವೆ ಸಮಾಜಕ್ಕೆ. ಗಂಜಿಮಠದ ಪರಿಸರದಲ್ಲಿ ರಾಜಕೇಸರಿ ಯೂತ್ ಕ್ಲಬ್ ಅನ್ನೋದೊಂದು ಸಂಸ್ಥೆ ಶುರುವಾಗಿ ಒಂದು 5 ವರ್ಷಗಳು ಕಳೆದಿವೆ. ಅನೇಕ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಇರುವ ಯುವಕರು ಕೇವಲ ಒಂದೇ ಊರಿನವರಲ್ಲ, ಅನೇಕ ಬೇರೆ ಬೇರೆ ಊರಿನಿಂದ ಬಂದಂತವರು. ಉಡುಪಿ, ಪುತ್ತೂರು, ತುಂಬಾ ಇವನು ಗಂಜಿಮಠ ಅಂತ ಹೇಳಿದ್ರೆ ಖಾಲಿ ಅಲ್ಲಿಯ ಏರಿಯಾ ಮಾತ್ರ ಅಲ್ಲ, ಸೊ ಎಲ್ಲಾ ಕಡೆಯಿಂದ ಕೂಡ ಇಲ್ಲಿದ್ದಾರೆ. ಫಿಲ್ಮ್ ಅಲ್ಲಿ ಕೂಡ ನೋಡಬಹುದು, ಪುತ್ತೂರಿನವರಿದ್ದಾರೆ, ಬಿಜಾರ್ ಬಚ್ಪೆ ಸೈಡ್ ಇಂದ ಕೂಡ ಇದ್ದಾರೆ. ಅದೊಂದು ಎಲ್ಲರೂ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತ ಯುವಕರು, ಅದೇ ಎಲ್ಲ ಸೇರಿಕೊಂಡು ಒಂದು ತಂಡವನ್ನ ರಾಜಕೇಸರಿ ಅಂತ ನಾವು ಮಾಡಿಕೊಂಡು ಇವಾಗ ಅಮೃತ ಸಂಜೀವಿನಿ ಅಂತ ಒಂದು ಸಮಾಜ ಸೇವೆ ಒಳ್ಳೆ ಸಂಸ್ಥೆ ಇದೆ, ಅದರ ಅಂಗ ಸಂಸ್ಥೆಯಾಗಿ ರಾಜಕೇಸರಿ ಕೆಲಸ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ RK ಕ್ರಿಯೇಷನ್ ಅನ್ನು ಹುಟ್ಟಾಕ್ಬೇಕು ಅನ್ನೋದು ಏನಕ್ಕೆ ಬಂತು ಅಂದ್ರೆ, ನಮ್ಮಲ್ಲಿ ಅನೇಕ ಸದಸ್ಯರು ಎಲ್ಲ ಕಲಾವಿದರೆ, ಅನೇಕ ಆಡಿಷನ್ಗಳಿಗೆ ಹೋಗಿ ಅಲ್ಲಿ
ಹಣದ ತೊಂದರೆಯಿಂದ, ಇನ್ಫ್ಲುಯೆನ್ಸ್ ತೊಂದರೆಯಿಂದ ಅವಕಾಶ ಸಿಗದಂತೆ ಬಂದು ನಮ್ಮ ಹತ್ರ ಎಲ್ಲ ಹೇಳ್ತಿದ್ರು, ಅವಕಾಶ ವಂಚಿತರು ಅಂತ ಹೇಳ್ಬೋದು. ಅವಾಗ ನಾನು ನಮ್ಮ ನಿರ್ಮಾಪಕ ಹೇಳ್ತಿದ್ದೆ, ಸುಶಾಂತ್ ಅಮೀನ್ಗೆ, ನೋಡಿ ಸಮಾಜಮುಖವಾಗಿ ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ, ನಮ್ಮ ಯುವಕರಿಗೆ ಏನಾದರೂ ನಾವು ಸ್ಟಾರ್ಟ್ ಮಾಡಬೇಕಲ್ಲ. ಅದಕ್ಕೆ ಅವರು ಹೇಳಿದರು, ಸರಿ ನೀವು ಶುರು ಮಾಡಿ, ನಾನಿದ್ದೇನೆ, ಎಲ್ಲ ಬೆಂಬಲ ನಾವು ಕೊಡ್ತೀವಿ ಅಂತ. ಅವಾಗ ನನ್ನ ಕಾನ್ಸೆಪ್ಟ್ ಬಂದಿದ್ದು, ನಾವೇ ಬೇರೆಯವರ ಅಂಡರಲ್ಲಿ ಹೋಗಿ ನಾವು ಕೆಲಸ ಮಾಡೋದಕ್ಕಿಂತ ನಮ್ಮದೇ ಒಂದು ಬ್ಯಾನರ್ ಅಲ್ಲಿ ನಾವೇ ಒಂದು ಸ್ಟಾರ್ಟ್ ಮಾಡೋಣ, ಸಣ್ಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ಇರ್ಲಿ. ಅದಕ್ಕೋಸ್ಕರ RK ಕ್ರಿಯೇಷನ್ ಅನ್ನ ಶುರು ಮಾಡಿದ್ದೀವಿ. ಅಂದ್ರೆ ಈ ಮೂಲಕ ಚಿತ್ರರಂಗಕ್ಕೆ ಕಾಲಿಡಬೇಕು ಅನ್ನೋ ದೊಡ್ಡ ಒಂದು ಆಸೆ ಇದೆ ಎಲ್ರಿಗೂ. ಆಲ್ಮೋಸ್ಟ್ ಇವಾಗ ಇದರಲ್ಲಿ ಆ್ಯಕ್ಟ್ ಮಾಡಿರೋ ಕಲಾವಿದರಿಗೆಲ್ಲ ಒಳ್ಳೆ ಕಮೆಂಟ್ಸ್ ಬಂದಿದೆ. ಇವನು ಅವ್ರನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ಗಂಜಿಮಠ ಪರಿಸರದಲ್ಲಿ ಯಾರು ಗುರುತಿಸ್ತಿರ್ಲಿಲ್ಲ, ಅವ್ರು ಈಗೆಲ್ಲ ಗುರುತಿಸ್ತಾ ಇದ್ದಾರೆ. ಇವನ್ ಗಂಜಿಮಠ ಪರಿಸರದವರು ಅಷ್ಟೇ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ಕೆಲಸ ಮಾಡೋದಾದ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಇನ್ನು ನಮ್ಮ ಶಾರ್ಟ್ ಫಿಲ್ಮ್ ಮುಹೂರ್ತಕ್ಕೆ ಒಂದು 50-60 ಜನ ಸ್ಥಳೀಯರು ಸೇರಿದ್ದಾರೆ. ಒಳ್ಳೆ ಪ್ರತಿಕ್ರಿಯೆ ಇದೆ. ಇವಾಗ ಮಾಡಿದಾದ್ಮೇಲೂ ಹೇಳ್ತಾ ಇದ್ದಾರೆ, ಗಂಜಿಮಠದ ಹೆಸರನ್ನು ಹೈಲೈಟ್ ಮಾಡ್ತಾ ಇದ್ದೀರಾ, ಖುಷಿ ಆಗ್ತದೆ. ಸೊ ಯಾವುದೋ ಒಂದು ಕುಗ್ರಾಮ ಅಂತ ಹೇಳಿರುವಂತಹ ಒಂದು ಊರಾಗಿರ್ಬೋದು. ಅಂದ್ರೆ ಗಂಜಿಮಠ ಅಂತ ಹೇಳುವಾಗ ಅದು ಮಂಗಳೂರು ಅಂತ ಹೇಳುವಾಗ ನಾವು ಸಿಟಿಯನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಈಗ ಗಂಜಿಮಠ ಅಂತ ಹೇಳುವಂತ ಊರು ಹೈಲೈಟ್ಸ್ ಆಗಿರೋದ್ರಿಂದ ನಮ್ಗೆ ಎಲ್ರಿಗೂ ಗೊತ್ತಾಗ್ತದೆ ಗಂಜಿಮಠ ಅಂತ ಹೇಳುವಂತ ಊರಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ಈ ಬಗ್ಗೆ ಇನ್ನಷ್ಟು ನಾವು ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ವಿರಾಮದ ಬಳಿಕ ರಂಗ ತಿರಂಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಸರ್, ನೀವೊಂದು ಹೇಳಿದ್ರಿ, ಇದೊಂದು ಯುವ ವೇದಿಕೆ ಅಂತ ಹೇಳಿದ್ರಿ. ಯುವ ವೇದಿಕೆಯ ಇನ್ನೊಂದು ಮುಖವೇ RK ಕ್ರಿಯೇಷನ್ಸ್ ಅಂತ ಹೇಳಿದ್ರಿ. ಯುವ ವೇದಿಕೆ ಅಂತ ಹೇಳುವಾಗ ಅಲ್ಲಿ ಕಾಮನ್ ಆಗಿ ಬರುವಂತದ್ದು ರಾಜಕೀಯ ಆತರ ವಿಷಯದಲ್ಲಿ, ಅಥವಾ ಪರ್ಟಿಕ್ಯುಲರ್ ಆಗಿ ಒಂದು ಧರ್ಮದ ಹಿಂದೆ ಹೋಗುವಂತದ್ದು. ಆದ್ರೆ ಇಲ್ಲಿ RK ಕ್ರಿಯೇಷನ್ಸ್ ಏನಿದೆ, ನಿಮ್ಮ ಒಂದು ಈ ಒಂದು ಯುವ ವೇದಿಕೆ ಏನಿದೆ, ಇದು ಕೇವಲ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡುವಂತದ್ದು ಅಂತ ಹೇಳಿದ್ವಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಏನಾದ್ರು ಹೇಳ್ತೀರಾ? ಪ್ರತಿಭೆಗಳಿಗೆ ಯಾವ ತರ ಇದು ಎಕ್ಸ್ಪ್ಲೋರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಖಂಡಿತ. ಇಲ್ಲಿ ಒಂದು ಬಂಗಾರ ಕಲಾವಿದರಂತ ಒಂದು ತುಳು ಡ್ರಾಮಾದ ತಂಡನೂ ಇದೆ. ಆಲ್ಮೋಸ್ಟ್ ನಮ್ದೇ, ನಾವೆಲ್ಲ ಅದೇ ರಂಗಭೂಮಿಯಿಂದ ಬಂದವಂತವ್ರೆ, ಅದೇ ಆ ಸ್ಟೇಜಿಂದಲೇ ಬಂದವರು. ಅದಕ್ಕೂ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ರಾಜಕೇಸರಿ ಯೂತ್ ಕ್ಲಬ್ ಆಗಿರ್ಬೋದು, ಪ್ರತಿ ವರ್ಷ ನಮ್ಮ ವಾರ್ಷಿಕೋತ್ಸವದಂದು ನಮ್ಮದೇ ಫಸ್ಟ್ ಶೋನ ಅಲ್ಲೇ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ಗೀತ ರಚನೆ ಕೂಡ ಇವರದೇ 3 ಡ್ರಾಮಕ್ಕೆ. ಮತ್ತೆ ಸುತ್ತಮುತ್ತಲ ಆಗುವಂಥ ಪರಿಸರದಲ್ಲಿ ಏನೋ ಸಾಮಾಜಿಕ ಕೆಲಸಗಳು ಏನಾಗ್ತವೆ ಅಥವಾ ಸಾಂಸ್ಕೃತಿಕವಾಗಿರ್ಬೋದು, ಇದಕ್ಕೂ ನಮ್ಮ ರಾಜಕೇಸರಿ ತುಂಬ ಸಹಕಾರವನ್ನು ಕೊಟ್ಕೊಂಡು ಬಂದಿದೆ. ಗಣೇಶೋತ್ಸವ ಆಗಿರ್ಬೋದು ಅಥವಾ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಇದಕ್ಕೆಲ್ಲ ಒಂದು ಸಾಂಸ್ಕೃತಿಕ ಅಥವಾ ಸಾಮಾಜಿಕವಾಗಿ ಯಾವುದೋ ಒಂದು ಕೊಡುಗೆಯನ್ನು ಆ ಪರಿಸರದಲ್ಲಿ ಕೊಡ್ತಾ ಬರ್ತಾ ಇದೆ. ರಾಜಕೀಯವಾಗಿ ಕಂಪ್ಲೀಟ್ ಹೊರಗಿದೆ. ರಾಜಕೀಯಕ್ಕೆ ನಿಲ್ಕದ್ದು ಇದು. ರಾಜ್ಯ ದೇಶ ಪ್ರೇಮಿಗಳಿದ್ದಾರೆ, ರಾಜಕೀಯ ವ್ಯಕ್ತಿಗಳು ಯಾರು ಇದೆ, ಸಮಾಜ ಸೇವಕರಿದ್ದಾರೆ, ಕಲಾವಿದರಿದ್ದಾರೆ, ಪ್ರೋತ್ಸಾಹ ಮಾಡೋರಿದ್ದಾರೆ. ಇನ್ನು ಈ ಒಂದು ಶಾರ್ಟ್ ಫಿಲ್ಮ್ ಅನ್ನ ನೀವು ಪತ್ರಿಕಾ ಭವನದಲ್ಲಿ ಆಗಸ್ಟ್ 13ರಂದು ಬಿಡುಗಡೆ ಮಾಡಿದ್ರಿ. ಯಾಕೆ 13ರಂದೇ ಬಿಡುಗಡೆ ಮಾಡಿದ್ರಿ? 15ಕ್ಕೆ ಬಿಡುಗಡೆ ಮಾಡ್ಬೋದಿತ್ತಲ್ಲ? 15ಕ್ಕೆ ಬಿಡುಗಡೆ ಮಾಡ್ಬೋದು, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ವಿಷಯಗಳು ತುಂಬಾ ಆ ದಿನ ಬರೋದ್ರಿಂದ ಅದ್ ನಿಮ್ಮದು ನೋಡ್ಲಿಕ್ಕೆ ಅಂದ್ರೆ ಇದು ಕಾಮನ್ ಆಗಿ ಬರೋದು ಅಂತ. ಮತ್ತೆ ಇನ್ನೊಂದು ಏನಾದ್ರು ಈ ತರ ಒಂದು ಹಿಡನ್ ಅಜೆಂಡಾ ಏನಾದ್ರು ಇತ್ತ ಅಂದ್ರೆ ಸ್ವಾತಂತ್ರ್ಯೋತ್ಸವಕ್ಕಿಂತ ಮುಂಚೆವೆ ನೋಡಿದ್ರೆ ಒಳ್ಳೇದು. ಅಂದ್ರೆ 15 ತಾರೀಕು ತನಕ ಆಗುವಾಗ ಅವ್ರು ರೆಡಿ ಆಗಿರ್ತಾರೆ. ಈ ತರ ಸಂದೇಶ ಪ್ರತಿಯೊಬ್ಬರಿಗೆ ಮುಟ್ಬೇಕು. ಸ್ವಾತಂತ್ರ್ಯ ದಿನದಂದು ಕರೆಕ್ಟ್ ಆಗಿ ಆ ಸಂದೇಶವನ್ನು ತಗೊಂಡು ಅಂದಿನಿಂದ ನೆಕ್ಸ್ಟ್ ಡೇಗೆ ಅವರು ಸಮಾಜದಲ್ಲಿ ಬದುಕುವಂತ ರೀತಿ. 15 ತಾರೀಕಿಗೆ ಯಾರು ಫ್ರೀ ಇರುವುದಿಲ್ಲ, ಯಾಕಂದ್ರೆ ನಾಗರ ಪಂಚಮಿ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಇಬ್ರು ಕೂಡ ಬ್ಯುಸಿ ಆಗಿರ್ತಾರೆ. ಅಂದ್ರೆ ಕಚೇರಿಗಳಿಗೆ ಹೋಗಿ ಅಲ್ಲಿಯೂ ಕೂಡ ಇದು ಮಾಡುವಂತದ್ದು, ಇಲ್ಲಿ ನಾಗನಿಗೆ ಹಾಲೆರಿಬೇಕು ಅಂತ ಹೇಳಿ ಆರಾಮದಲ್ಲಿ ನೋಡ್ಲಿ. ಸೊ ಅದಕ್ಕಿಂತ ನೆಕ್ಸ್ಟ್ ಡೇ ಕೂಡ ಒಂದು ದಿನ ಫ್ರೀ ಆಗಿ ನೋಡ್ಲಿ ಅಂತ ಹೇಳಿ. ಅದಲ್ಲದೆ ಈಗ ಮಕ್ಕಳಿಗೆ ರಜೆ ಕೂಡ ಸಿಕ್ಕಿದೆ, ಸೊ ಟೀಚರ್ಸ್ ಗಳಿಗೂ ಕೂಡ ನೋಡ್ಬೋದು ಅಂತ ಹೇಳಿ ಇದು ನಿಮ್ಮ ಅದೃಷ್ಟ ಅಂತ ಹೇಳ್ಬೋದು. ಈ ಒಂದು ಸಿಚುವೇಶನ್ ಅವರಿಗೆ ಸಿಕ್ಕಿರುವಂತದ್ದು. PU ಕಾಲೇಜ್ ಮಕ್ಕಳಿಗೆ ಇವಾಗ ಯೂತ್ ಅಂತ ಹೇಳುವಾಗ ಎಲ್ಲರೂ ಕೂಡ ಫೋನ್ ಯೂಸ್ ಮಾಡ್ತಾರೆ. ಅದು ಕೂಡ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯುವಕರೇ ಇರೋದ್ರಿಂದ ಅವ್ರು ಕೂಡ PU ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತೆ ಇನ್ನೊಂದು ಮಾಡಿದ್ವಿ, ಇದರಲ್ಲಿ ನಾವು ಭಾಷೆಯನ್ನು ಅಳವಡಿಸಿಕೊಂಡಿಲ್ಲ. ಯಾವುದೇ ಭಾಷೆ ಇಲ್ಲ, ಕನ್ನಡ ಇರಲಿ ತುಳು ಯಾವುದೇ ಇರಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲ ಭಾರತೀಯರಿಗೆ ಇದು ಮುಟ್ಬೇಕಂತ ಹೇಳಿ ಭಾಷೆ ಕೊಟ್ರೆ ಭಾವನೆ ಮುಖಾಂತರ ಮುಟ್ಬೇಕಂತ. ಭಾಷೆ ಕೊಟ್ರೆ ನಮಗೆ ಅರ್ಥ ಆಗಲ್ಲ, ಕನ್ನಡದವ್ರು ಅರ್ಥ ಹೇಳ್ತಾರೆ ನಮ್ಗೆ ಅರ್ಥ ಆಗಲ್ಲ ಅಂತ. ಸೊ ಆ ಭಾಷೆ ಇದರಲ್ಲಿ
ಭಾಷೆಯ ಬಗ್ಗೆ ಬೇಡ, ನಾವು ಭಾವನೆಯನ್ನು ಮುಟ್ಟುವ ಅಂತೇಳಿ ಇದನ್ನು ನಾವು ಇದಕ್ಕೆ ವಾಯ್ಸ್ ಕೊಟ್ಟಿಲ್ಲ, ಎಲ್ರಿಗೆ ರೀಚ್ ಆಗಿದೆ ಆಲ್ ಓವರ್ ಇಂಡಿಯಾ ಅವರ ಭಾವನೆ ಇದೆ. ಭಾವನೆಯಿಂದ ನಮ್ದು ಮೊದಲ ಪ್ರಾಜೆಕ್ಟ್ Okay, okay, ಇದನ್ನು ಇಟ್ಕೊಂಡು ದೊಡ್ಡ ಕನಸಿದೆ ಇನ್ನೊಂದು ಇವ್ರದ್ದು. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ನಿಮ್ದು? ಖಂಡಿತ ಇನ್ನೊಂದು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡುವಂತ ಕಿರುಚಿತ್ರವನ್ನೇ ಮಾಡ್ತೇವೆ. ಆನಂತರ ಬಿಗ್ ಸ್ಕ್ರೀನ್ ನಮ್ಮ ನಾಯಕರು ಎಲ್ಲ ಇದ್ದಾರೆ ಖಂಡಿತ. ಕಲಾವಿದರು ಎಲ್ಲ ರೆಡಿ ಇದ್ದಾರೆ, ಟೀಮ್ ಎಲ್ಲ ರೆಡಿ ಇದ್ದಾರೆ, ಎಲ್ಲ ಮಾಡ್ಲಿಕ್ಕೆ ಒಂದೇ ಬಾಕಿ ಇರುವಂತದ್ದು ಅಂತ ಹೇಳ್ಬೋದು. ಸದ್ಯಕ್ಕೆ ಪ್ರೊಡ್ಯೂಸರ್ಸ್ ಕೂಡ ನಮಗೆ ಒಳ್ಳೆ ಸಪೋರ್ಟ್ ಪ್ರೋತ್ಸಾಹವನ್ನು ಮಾಡ್ತಾ ಮಾಡ್ತಾ ಇದ್ದಾರೆ. ಇದ್ದಾರೆ. ನೆಕ್ಸ್ಟ್ ಫಿಲ್ಮಿಗೆ ನೆಕ್ಸ್ಟ್ ಪ್ರಾಜೆಕ್ಟಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಅಂತ ಹೇಳಿ. ಅಂದರೆ ನಾವಾಗಿ ಪ್ರೊಡ್ಯೂಸರ್ಸ್ಗಳಿಗೆ ಹೇಳಿ ಸರ್ ಹೀಗೆ ಅಂತ ಮೊದಲು ಅವರು ಬ್ಯಾನರನ್ನು ನೋಡಬೇಕಾ, ಅದರಲ್ಲಿ ಬಂದಿರುವಂತಹ ಒಂದು ಕ್ರಿಯೇಷನ್ಸನ್ನು ನೋಡಿ ಅವರಿಗೆ ಆಗ ಒಂದು ಧೈರ್ಯ ಬರುತ್ತೆ, ಯುವಕರು ಒಳ್ಳೆದಿದ್ದಾರೆ ಪ್ರಮೋಟ್ ಮಾಡಬೇಕು. ನಂತರನೇ ಇನ್ನೊಬ್ಬರ ಹತ್ರ ಇದು ಕೇಳೋದು ತುಂಬಾ ಸೂಕ್ತ ಅನಿಸ್ತು. ಹೌದು, ಏನು ಇಲ್ಲದೆ ಕೇಳೋಕ್ಕೂ ಕೂಡ ಅದು ಇವತ್ತು ವೇದಿಕೆ ತುಂಬಾ ಇದೆ, ತುಂಬಾ ವಾಟ್ಸಪ್ ಇರ್ಬೋದು, ಕೆಲವೊಂದು ಆ್ಯಪ್ಸ್ ಇದೆ, ನಮ್ಮ ಒಂದು ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ತುಂಬಾ ವೇದಿಕೆ ಇದೆ. ಮೊದಲು ನಾವಾಗಿ ಅದನ್ನು ಪ್ರದರ್ಶಿಸಿ ನಮ್ಮ ಸಾಮರ್ಥ್ಯವನ್ನು ಒಂದು ತೋರಿಸ್ಬಿಟ್ರೆ ಎಲ್ರಿಗೆ ಧೈರ್ಯ ಬರುತ್ತೆ, ಯುವಕರು ಇದ್ದಾರೆ ಚೆನ್ನಾಗಿದ್ದಾರೆ ಆ ಥರ ಅಂತೇಳಿ. ಅದಕ್ಕೆ ಪಾರ್ಟ್ನರ್ಸ್ ಇದ್ದಾರೆ, ನಮಗೆ ಸಹಾಯ ಮಾಡಿದ್ದಾರೆ. ವಾಯ್ಸ್ ಆಫ್ ಕರಾವಳಿ ಆಗಿರ್ಬೋದು, ಈ ಥರದ್ದೆಲ್ಲ ಮೀಡಿಯಾ ಪಾರ್ಟ್ನರ್ಸ್ ಇರ್ಬೋದು ಅಥವಾ ಆನ್ಲೈನ್ ಪಾರ್ಟ್ನರ್ಸ್ ತುಂಬಾ ಜನ ಇದನ್ನು ಪ್ರಮೋಟ್ ಮಾಡಿದ್ದಾರೆ, ಅವರ ಪೇಜಸ್ ಎಲ್ಲ ಹಾಕಿ ಇಷ್ಟು ವ್ಯೂಸ್ ಹಾಕಿ ಕಾರಣ ಎಲ್ಲ ಅವರು ತುಂಬಾ Media support partners. ಮಾಡಿರೋದು. ಅಷ್ಟೇ ಅಲ್ಲ, ನಿಮ್ದು ಕೂಡ V4 ನ್ಯೂಸ್ ಕೂಡ ಒಂದು ಸಣ್ಣ ನಮ್ದು ಸಾಧನೆ ಅಂತ ಹೇಳಿರ್ಬೋದು. ಅದನ್ನ ಗುರುತಿಸಿ ಇವತ್ತು ಒಂದು ಸ್ಪೆಷಲ್ ಡೇ ಸ್ವಾತಂತ್ರ್ಯ ದಿನ ಸ್ಟುಡಿಯೋ ಕರೆದು ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ. ಇದಕ್ಕೆ V4 ತಂಡಕ್ಕೆ ನಾವು ನಮ್ಮ ತಿರಂಗ ತಂಡದ ಮೂಲಕ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫಿಲ್ಮ್ ಅಲ್ಲಿ ಎಷ್ಟು ಜನ ಆಕ್ಟ್ ಮಾಡಿದ್ದಾರೆ? ಆನ್ ಸ್ಕ್ರೀನ್ ಆಗಿರ್ಬೋದು, ಆಫ್ ಸ್ಕ್ರೀನ್. ಸೊ ಖಾಲಿ ನಾವು ಫಿಲ್ಮ್ ಅಂತ ಹೇಳುವಾಗ ಆನ್ ಸ್ಕ್ರೀನ್ ಗಳನ್ನ ಮಾತ್ರ ನೋಡೋದಿಲ್ಲ, ಅದ್ರ ಹಿಂದಿರುವಂತಹ ಶ್ರಮವನ್ನು ಕೂಡ ಇದು ಮಾಡ್ತಾರೆ. ಸೊ ಎಷ್ಟು ಜನರ ಒಂದು ಕ್ರ್ಯೂ ಮೆಂಬರ್ಸ್ ಈ ಒಂದು ಸಿನಿಮಾದಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು? ಒಂದು 35 ಜನ ಟೋಟಲಿ ಈ ಟೀಮಲ್ಲಿ ಇದ್ರು. ಒಂದು 15 ಜನ ಸ್ಕ್ರೀನಲ್ಲಿ ಬರ್ತಾರೆ. ಇನ್ನು ಉಳಿದವರು ಅಡಿಗೆ ಪ್ರಿಪೇರ್ ಮಾಡ್ತಾ ಇದ್ರು, ಕೆಲವರು ಏನೋ ಮಾಡ್ತಾ ಇದ್ರು, ಲೈಟ್ ಕ್ಯಾಮರಾಮನ್ಗೆ ಕೊಡೆ ಇಡ್ತಾ ಇದ್ರು, ಎಲ್ಲ ಕೆಲಸನ ಮಾಡ್ತಾ ಇದ್ರು. ಅಂದ್ರೆ ನಾವು ಹೇಳ್ಬೇಕಾಗಿರ್ಲಿಲ್ಲ ಅಲ್ಲಿ. ಅಂದ್ರೆ ವೆಜ್ ಕೊಡುವಾಗ ನಾನ್ ವೆಜ್ ಇಲ್ವಾ? ನಾನ್ ವೆಜ್ ಇಲ್ಲ, ಆ ತರ ಒಂದು ಇದು ತಮಾಷೆಗೆ ಅದೇ ಒಂದು ಉತ್ಸಾಹ, ಒಂದು ಹುರುಪು, ಹೊಸತ್ತೇನೋ ಮಾಡ್ತಾ ಇದ್ದೀವಿ, ನಮ್ದೇ ಒಂದು ಹುಡುಗರು ಮಾಡ್ತಾ ಇದ್ದೀವಿ. ಹೇಳೋದಕ್ಕಿಂತ ಉತ್ಸಾಹದಿಂದ ಅವರಾಗಿ ಕೆಲಸ ಮಾಡ್ತಿರೋದು ಜಾಸ್ತಿ ಕಂಡಿದ್ದೇನೆ. ಎಲ್ಲರೂ ಒಂದೇ ಏಜಲ್ಲಿ ಆಲ್ಮೋಸ್ಟ್ ಎಲ್ಲ 30-35 ಆ ಒಂದು ಏಜಲ್ಲಿ ಇರುವವರೇ ಒಂದು ತಂಡದಲ್ಲಿ ಇರೋದು. ನೀವು ಹೇಳಿದ್ರಿ 30-35 ಅಂತ, ಅದ್ರಲ್ಲಿ ಮೇಯ್ನ್ ಆಗಿ ಅಟ್ರಾಕ್ಟ್ ಆಗುವಂತದ್ದೇ ಆ ಚಿಕ್ಕ ಚಿಕ್ಕ ಮಕ್ಕಳು. ಖಂಡಿತ 35 ಒಳಗಿನವರು. ಆ ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡೋದು? ಅವರೇ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅವರೇ ಅಂತ ಹೇಳ್ಬೋದು. ಅವರಿಂದಲೇ ಮೆಸೇಜ್ ಒಂದು ಪಾಸ್ ಆಗುವಂತದ್ದು. ಅವರು ಆಕ್ಟಿಂಗ್ ಅಂತ ನನ್ನ ಹತ್ರ ಬಂದಾಗ ಕೇಳಿದ್ರು ಯಾವ ತರ ಮಾಡ್ಬೇಕು ಅಣ್ಣ ಅಂತ. ನಾನು ಅದಕ್ಕೆ ನೀವು ಅಭಿನಯ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ನೀವು ಇವಾಗ ಯಾವ ತರ ಇರ್ತೀರಾ ಅದೇ ತರ ಇದ್ರೆ ಒಳ್ಳೇದು ಅಂತ, ನ್ಯಾಚುರಾಲಿಟಿ ಬರುತ್ತೆ ಅಂತ. ಸರಿ ಆಯ್ತು ಅಂತ. ಆದ್ರೂ ಅವ್ರಿಗೆ ಸ್ವಲ್ಪ ಭಯ ಇತ್ತು, ಈ ಕ್ಯಾಮರಾ ಮುಂದೆ ಬರುವಾಗ. ಒಂದು 30-35 ಹುಡುಗರು ಅಂದ್ರೆ ಅವರು ಸಣ್ಣ ಹುಡುಗರು ನಮ್ಮ ಮುಂದೆ ನಿಲ್ಲೋದು ಸ್ವಲ್ಪ ಅವರಿಗೆ ಸ್ವಲ್ಪ ಕಷ್ಟನೇ ಆಗಿರ್ಬೋದು. ಬಟ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಾನು ಏನು ಹೇಳ್ದೇನೆ, ಈ ತರ ಜಸ್ಟ್ ಒಂದು ಕಾನ್ಸೆಪ್ಟ್ ಮಾತ್ರ ಹೇಳಿದ್ದೇನೆ, ಅಭಿನಯ ಏನು ಕಲಿಸ್ಲಿಲ್ಲ. ಸೊ ಅವರ ಅದೊಂದು ಈಸಿ ಆಯ್ತು ಅಂತ ಹೇಳ್ಬೋದು, ತುಂಬಾ ಈಸಿ ಆಯ್ತು. ಆದ್ಮೇಲೆ ಮೈನ್ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದವರು ಕೂಡ ಅಭಿನಯದ ಒಂದು ಇದ್ದಾರೆ. ಅವರಿಗೆ ಒಂದು ಅನುಭವ ಇದ್ದ ಕಾರಣ ಅಷ್ಟೇನು ಹೆವಿ ಅಂತ ನನಗೆ ಅನಿಸ್ಲಿಲ್ಲ. ಬಟ್ ಒಂದು ಕಾನ್ಸೆಪ್ಟ್ ತಗೊಂಡು ಹೋಗುವಂತ ಮಾತ್ರ ಒಂದು ಜವಾಬ್ದಾರಿ ಇತ್ತು, ಅಭಿನಯವನ್ನು ಕಲಿಸುವಂತ ಒಂದು ಶ್ರಮ ಇರಲಿಲ್ಲ. ಇನ್ನು ಸಿನಿಮಾ ಅಂತ ಹೇಳಿದ್ರೆ ಡೈಲಾಗ್ಸ್ ಬರುವಂತದ್ದು ಸಾಮಾನ್ಯವಾಗಿರುವಂತದ್ದು. ಇದು ಕೂಡ ಸೈಲೆಂಟ್ ಫಿಲ್ಮ್ ಅಂತ ಹೇಳಿದ್ರೆ, ಅಂದ್ರೆ ಮ್ಯೂಸಿಕ್ ಥ್ರೂ, ಅವರ ಎಮೋಷನ್ಸ್ ಥ್ರೂ, ಅವರ ಎಕ್ಸ್ಪ್ರೆಷನ್ ಥ್ರೂ ಈ ಒಂದು ಫಿಲ್ಮ್ ಬರುವಂತದ್ದು. ಸೊ ಈ ಮಕ್ಕಳಿಗೆ ಸಿನಿಮಾ ಅಂತ ಹೇಳಿದ್ರೆ ಅಷ್ಟೇ, ಅಂದ್ರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಈ ಒಂದು ಫೀಲಿಂಗ್ಸ್ ಅಲ್ಲಿ ಅವರಿಗೆ ಬರ್ಬೇಕಂತ ಗೊತ್ತು. ಹಠ ಮಾಡ್ಲಿಲ್ವಾ ನನಗೆ ಡೈಲಾಗ್ ಇಲ್ವಾ ಅಂತ ಹೇಳಿಕೊಂಡು ಏನಾದ್ರು? ಏನು ಇನ್ನೊಂದು ತಮಾಷೆ ಇದೆ, ಆ 3 ಚಿಕ್ಕ ಮಕ್ಕಳು ಇದ್ರಲ್ಲಿ ಆಕ್ಟ್ ಮಾಡಿದಾರ, ಅದಕ್ಕಿಂತ ಮೊದಲು 3 ಬೇರೆ ಮಕ್ಕಳಿದ್ರು. ಅವರಿಗೆ ಅಲ್ಲಿ ಮಂಗಳೂರಲ್ಲಿ ಒಂದು ಅವರು ಅಂದ್ರೆ ನೃತ್ಯ ತಂಡದಲ್ಲಿದ್ದಾರೆ. ಡಿ ಸ್ಟಾರ್ ಎಡಪದ ಅಂತ ಒಂದು ಟೀಮ್ ಇದೆ, ಆ ಟೀಮ್ ನ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಫಸ್ಟ್ ಶೂಟಿಂಗ್ ಅವರು ಬಂದಿದ್ರು, ಕ್ಲೈಮ್ಯಾಕ್ಸ್ ಪೆಂಡಿಂಗ್ ಇತ್ತು, ಅವ್ರಿಗೆ ಹೋಗ್ಲೇಬೇಕಾಗಿತ್ತು. ಬೇರೆ ಪರ್ಫಾರ್ಮೆನ್ಸ್ ಇತ್ತು. ಹೌದು, ಅದಂತೂ ಸ್ವಲ್ಪ ದೊಡ್ಡ ಮಕ್ಕಳು, ಅವರು ಅಭಿನಯನೇ ಮಾಡ್ತಾ ಇದ್ರು. ನಾನು ಹೇಳಿದ್ದನ್ನು ಅಭಿನಯ ಮಾಡ್ತಾ ಇದ್ರು. ಬಟ್ ನೆಕ್ಸ್ಟ್ ಡೇ ಬಂದ ಮಕ್ಕಳು ಇವರು ಅಭಿನಯ ಮಾಡಲಿಲ್ಲ, ನ್ಯಾಚುರಲ್ ಮುಗ್ಧತೆ ಇತ್ತು ಅವರ ಹತ್ರ. ಇದು ಪುನಃ ರೀಟೇಕ್ ಆಗಿ ತಗೊಂಡೆಲ್ಲ ಮಾಡಿರುವಂತದ್ದು. ಫಸ್ಟ್ ಗೆ ಇದ್ದದೇ ಜನರು ಬೇರೆ ಅಂತ, ನೆಕ್ಸ್ಟ್ ಇವರಿಗೆ ಹೇಳ್ಬೇಕಾದ್ರೆ ಅದು ನಿಮ್ಗೆ ಯಾವ್ದೇ ತರದಲ್ಲಿ ಕಷ್ಟ ಅಂತ ಗೊತ್ತಾಗಿಲ್ಲ ಆ ಮಕ್ಕಳಿಗೆ ಹೇಳುವಂತದ್ದು. ಅಂದ್ರೆ ದೊಡ್ಡವರಿಗಾದ್ರೆ ಹೇಳಿದ್ರು ಏನೋ ಇದಾಗ್ತದೆ, ಅಥವಾ ಆಕ್ಟಿಂಗ್ ಸರಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಬೈದ್ರು ಕೂಡ ಅವರಿಗೆ ಬೇಜಾರಾಗ್ತದೆ. ಆದ್ರೆ ಮಕ್ಕಳು
ಹೇಳಿದ ಕೂಡಲೇ ಅವರಿಗೆ ಗೊತ್ತಾಗುತ್ತೆ, ಬೇಜಾರಾಗುತ್ತೆ. ಆ ತರದ ಯಾವುದೇ ಸಿಚುವೇಶನ್ ನಿಮ್ಗೆ ಬರ್ಲಿಲ್ವಾ? ಇಲ್ಲ, ಆ ಥರದ್ದು ಏನು ಬಂದಿಲ್ಲ. ಅದು ಬೈಯಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ಅವರು ಅಷ್ಟು ಟ್ಯಾಲೆಂಟೆಡ್ ಹುಡುಗರಾಗಿದ್ದಿಲ್ಲ, ಬೈಯುವಂಥ ಪರಿಸ್ಥಿತಿ ಏನು ಇರಲಿಲ್ಲ. ಹೇಳಿದ್ದನ್ನ ಬೇಗ ಕ್ಯಾಪ್ಚ್ ಮಾಡ್ಕೊತಾ ಇದ್ರು. ಸೊ ಮಕ್ಕಳ ಬಗ್ಗೆ ಬೇರೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಯಾವ ಕ್ಲಾಸಲ್ಲಿ ಕಲಿತಾ ಇದ್ದಾರೆ ಮತ್ತೆ ಅವ್ರ ಹೆಸರು ಮುಖ್ಯವಾಗಿ? ಹೌದು, 6ನೇ ಕ್ಲಾಸ್ನ ಹುಡುಗರೇ ಅಲ್ಲ, 6ನೇ 7ನೇ ಕ್ಲಾಸ್. ಒಂದು ನಿತಿನ್ ಅಂತ ಒಬ್ಬ, ಮತ್ತೆ ಸಚಿನ್ ಅಂತ ಇನ್ನೊಬ್ಬನ ಹುಡುಗ ಹೆಸರು, ಮತ್ತೆ ಇನ್ನೊಬ್ಬನ ಏನೋ ಮುನ್ನಾ ಅಂತ ಕರೀತಿದ್ರು. ಫುಲ್ ನೇಮ್ ನಂಗೂ ಗೊತ್ತಿಲ್ಲ, ಮುನ್ನಾ ಅಂತ. ಶಾರ್ಟ್ ಹೆಸರೇ ಜಾಸ್ತಿ ಅವರು ನಾನು ಮುಸ್ಲಿಂ ರೋಲ್ ಮಾಡಿ ನನ್ನ ಅಪ್ಪ ಅಪ್ಪ ಅಂತ ಕರಿತಿದ್ದ. ಒಂದು ಕಾಮಿಡಿ ಆ ತರ ಇತ್ತು. ಸೊ ಗ್ರಾಮಸ್ಥರು ನೀವೊಂದು ಶೂಟ್ ಮಾಡಿರುವಂತಹ ಪ್ಲೇಸ್ ಅಲ್ಲಿ ಯಾರಾದ್ರೂ ಯಾವ ತರ ರೆಸ್ಪಾನ್ಸ್ ಮಾಡಿದ್ರು ನಿಮ್ಗೆ ಈ ಒಂದು ಫಿಲ್ಮ್? ಅಂದ್ರೆ ಕ್ಯಾಮರಾ ಒಂದು ಏರಿಯಾದಲ್ಲಿ ಒಂದು ಕ್ಯಾಮರಾವನ್ನ ಇಟ್ಟ ಕೂಡಲೇ ಎಲ್ಲರೂ ಕೂಡ ಯಾವ್ದೊಂದು ನೋಡಿದ ಕೂಡ ಮುಕುಲ್ ಪಿಕ್ಚರ್ ದಕ್ಕುಲು ದಾದಾ ಪಿಕ್ಚರ್ ಬಂದ್ಬೇರು ಮುಕುಲು ಆ ತರ ಒಂದು ಪ್ರಶ್ನೆ ಅವರ ಹತ್ರ ಮೂಡ್ತದೆ. ಸೊ ಆಗ ಅವ್ರ ರೆಸ್ಪಾನ್ಸ್ ಹೇಗಿತ್ತು? ಅಂದ್ರೆ ನೀವು ಗೊತ್ತಿರುವಂತಹ ಪರಿಸರದಲ್ಲಿ ಈ ಒಂದು ಲೊಕೇಶನ್ ಅನ್ನ ಚೂಸ್ ಮಾಡಿದ ಅಥವಾ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಪ್ರದೇಶದಲ್ಲಿ? ಇಲ್ಲ, ನಮ್ಮ ಪರಿಚಯ ಇದ್ದವರ ಪರಿಸರದಲ್ಲೇ ಮಾಡಿರುವಂಥದ್ದು. ಅವರಿಗೆ ಒಂದು ತುಂಬಾ ಖುಷಿ ಇತ್ತು, ಏನೋ ಹುಡುಗರು ನಮ್ಮೂರಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು. ಅಲ್ಲಿ ಆ ಲೊಕೇಶನ್ ಹತ್ರ ಒಂದು ಮನೆ ಇತ್ತು, ಅವರು ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇವನ್ ಡ್ರೆಸ್ಸಿಂಗ್ ರೂಮ್ ಅದೆಲ್ಲ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಮೇನ್ ಆಗಿ ಆ ಕಾನ್ಸೆಪ್ಟ್ ಗೆ ಒಂದು ನೀರಿದ್ದು ಟ್ಯಾಂಕ್ ಬೇಕು, ಪಬ್ಲಿಕ್ ವಾಟರ್ ಟ್ಯಾಂಕ್ ಬೇಕಿತ್ತು. ಇವಾಗ ಅದನ್ನು ಹುಡ್ಕೋಕೆ ತುಂಬಾ ಕಷ್ಟಪಟ್ಟಿದ್ರೆ, ಎಲ್ಲ ಒಡೆದಾಕಿದ್ದಾರೆ, ಎಲ್ಲೂ ಸಿಗ್ತಾ ಇಲ್ಲ ಅದು. ಅಂದ್ರೆ ಅಲ್ಲೊಂದು ಊರಲ್ಲಿ, ಅದು ಕೂಡ ಡೆಡ್ ಆಕ್ಚುಲಿ, ಅದು ವರ್ಕಿಂಗ್ ಇಲ್ಲ. ಬಟ್ ಅದನ್ನ ಆ ಥರ ಮಾಡಿರೋದು. ಇನ್ನೊಂದು ತಮಾಷೆ ಒಂದು ಒಳ್ಳೆ ನಡೆದಿದೆ ನಮ್ಮ ಶೂಟಿಂಗ್ ಅಲ್ಲಿ. ಕ್ಲೈಮ್ಯಾಕ್ಸ್ ಸೀನ್ ಆಗ್ತಾ ಇದೆ, ಮುಸ್ಲಿಮ್ರು ಕೈಯಲ್ಲಿ ಏನೋ ಮುಸ್ಲಿಂ ಬಾಂಧವರು ಏನಿದ್ದಾರೆ ಅವ್ರು ಬರುವಂತ ಸೀನು ಟೇಕ್ ಮಾಡ್ತಾ ಇದ್ದೀವಿ. ಕೈಯಲ್ಲೆಲ್ಲ ಇದೆ ರೋಡ್. ಲೊಕೇಶನ್ ತುಂಬಾ ಕ್ಲಿಯರ್ ಆಗಿದೆ. ಯಾರೊಬ್ರು ಬೈಕಲ್ಲಿ ಅಚಾನಕ್ ಬಂದ್ಬಿಟ್ರು. ಅವ್ರು ಬಂದ್ಬಿಟ್ಟು ಇವ್ರು ಒಡೆಯಕ್ಕೆ ರಿಯಲ್ ಆಗಿ ಬಂದಿದ್ದಾರೆ ಅಂತ ಭಯಪಟ್ಟು ಆಮೇಲೆ ಗೊತ್ತಾಯ್ತು. ಮುಸ್ಲಿಂ ಗಲಾಟೆ ಅಂತ ಅನ್ಕೊಂಡು ಅವರು ಓಡ್ಲಿಕ್ಕೆ ರೆಡಿ ಆಗಿದ್ದಾರೆ ಬೇಡ ಅಂತ. ಆ ತರದೊಂದು ಬರಬಾರ್ದು. ಮತ್ತೆ ಇನ್ನು ಶೂಟಿಂಗ್ ಟೈಮಲ್ಲಿ ನೋಡ್ತಾ ಇದ್ದೆ, ಮಕ್ಕಳಾಗ್ಲಿ ಮಳೆ ಬರ್ತಾ ಇತ್ತು, ಇವರಾಗ್ಲಿ ಡ್ರೆಸ್ಸಿಂಗ್ ಅಲ್ಲಿ ಇದ್ರು. ಅಂದ್ರೆ ಮುಸ್ಲಿಮ್ ಒಂದ್ಸತಿ ನೋಡಿದಾಗ ಒಂದೇ ಛತ್ರಿಯಲ್ಲಿ 3 ಧರ್ಮದವರು ನಿಂತಿದ್ರು. ಅಂದ್ರೆ ಅದು ಶೂಟಿಂಗ್ ಅಲ್ಲ, ನ್ಯಾಚುರಲ್ ಆಗಿ ನಿಂತಿರೋದು. ಅದನ್ನ ಅಲ್ಲಿ ಅದು ಪಬ್ಲಿಕ್ ಪ್ಲೇಸ್ ಆಗಿರೋದ್ನ ಕಾರಲ್ಲಿ ಹೋಗ್ತಿರೋರೆಲ್ಲ ನೋಡ್ತಿದ್ರು, ಇದೇನಪ್ಪ ಈ ತರ ಇದೆ ಅಂತ. ಸೊ ಪೊಲೀಸ್ ವ್ಯಾನ್ ಕೂಡ ಪೊಲೀಸ್ ಅವರು ಸೊ ಅಲ್ಲೇ ಒಂದು ಏಕತೆಯನ್ನು ನೋಡ್ಬೋದಿತ್ತು ಆ ಶೂಟಿಂಗ್ ಲೊಕೇಶನ್ ಅಲ್ಲಿ. ಮೇಕಿಂಗ್ ವಿಡಿಯೋದಲ್ಲಿ ನಾವು ತೋರಿಸ್ತೇವೆ, ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ. ಆ ತರ ಒಂದು ನೋಡಕ್ಕೆ ಅದು ಆ ತರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸಮಾಜ. ಎಲ್ಲ ಧರ್ಮದವರು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ ಶೂಟಿಂಗ್ ಟೈಮ್ ಅಲ್ಲಿ, ಟೀ ಕುಡಿತಾ ಇದ್ವಿ, ಎಲ್ಲ ಚೆನ್ನಾಗಿತ್ತು. ಇನ್ನು ಫಿಲ್ಮ್ ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಅದೇ ಹೇಳಿದ್ರಿ, ಪೇಂಟ್ ಮಾಡುವಂತದ್ದು, ಒಂದು ಟ್ಯಾಂಕರ್ ಮೇಲೆ ಪೇಂಟ್ ಮಾಡಿರುವಂತದ್ದು. ಅದು ಇವತ್ತಿಗೂ ಕೂಡ ಒಂದು ಚಿತ್ರ ಇದೆಯಾ ಅಂದ್ರೆ ಪೇಂಟ್ ಮಾಡಿದ್ದು? ಇಲ್ಲ, ಅದು ವಾಟರ್ ಕಲರ್ ಯೂಸ್ ಮಾಡಿರೋದು. ಮತ್ತೆ ಪಬ್ಲಿಕ್ ಪ್ಲೇಸ್ ಆಗಿರೋದ್ರಿಂದ ತಿರಂಗ ನಮ್ಮ ದೇಶ ಧ್ವಜ ಹಾಕ್ಬಹುದು, ಬಟ್ ನಾಳೆ ಅದಕ್ಕೆ ಬೇರೆ ರೀತಿಯಿಂದ ಯಾವ್ದಾದ್ರು ಹಾನಿ ಆದ್ರೆ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಅದನ್ನ ವಾಟರ್ ಪೇಂಟ್ ಇಂದ ಮಾಡಿ, ಅದಕ್ಕೆ ಅವಮಾನ ಆಗ್ಬಾರ್ದು ಅಂತ. ನಾಳೆ ನಾವು ಅದನ್ನ ಆ ತರ ಬಿಟ್ಟು ಹೋದ್ರೆ ಇನ್ನೊಬ್ರು ಯಾರು ಅದ್ರ ಮೇಲೆ ಮಾಡಬಹುದು. ಅದಕ್ಕೋಸ್ಕರ ವಾಟರ್ ಕಲರ್ ಯೂಸ್ ಮಾಡಿ ಅದನ್ನ ರಿಮೂವ್ ಮಾಡಿ. ಕೊನೆಯದಾಗಿ ಒಂದು ತಿರಂಗ ಫಿಲ್ಮ್ ಬಗ್ಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ? ನಿಮ್ಮ ಸಂದೇಶವನ್ನ ಏನ್ ಜನರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೀರಾ? ದೇಶಾಭಿಮಾನಿಗಳೆಲ್ಲ ನೋಡಿ ಪ್ರೋತ್ಸಾಹ ಮಾಡಿದ್ದಾರೆ. ಇನ್ನಷ್ಟು ಜನ ವೀಕ್ಷಣೆ ಮಾಡಬೇಕು ನಮ್ಮ RK ಚಾನಲ್ ಅಲ್ಲಿ. ಇದರಲ್ಲಿರುವಂಥ ಒಂದು ಒಳ್ಳೆ ಸಂದೇಶವನ್ನ ನಮ್ಮ ಜೀವನದಲ್ಲಿ ಎಲ್ಲರೂ ಅಳವಡಿಸಿಕೊಳ್ಳುವ ಅಂತ ಪ್ರಯತ್ನ ಮಾಡೋಣ. ಪ್ರಯತ್ನ ಅಲ್ಲ, ಖಂಡಿತವಾಗಿ ಮಾಡಬಹುದು. ಖಂಡಿತ ಈ ಮೂಲಕ ಏಕತೆಯನ್ನು, ನಮ್ಮ ದೇಶದ ಅಭಿಮಾನವನ್ನು ಮತ್ತು ಇನ್ನಷ್ಟು ಬೆಳೆಸ್ಕೊಳ್ಬೇಕು. ಇನ್ನು ಬೇರೆ ಚಿತ್ರತಂಡಗಳು ಏನಿದ್ದಾವೆ ಅವುಗಳು ಕೂಡ ರಾಷ್ಟ್ರಾಭಿಮಾನವನ್ನು ಉತ್ತೇಜಿಸುವಂಥ ಕಥೆಗಳನ್ನು ಮಾಡಲಿ, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅದನ್ನೆಲ್ಲ ಇದು ಮಾಡಲಿ. ದೇಶಗೋಸ್ಕರ ಏನಾದರೂ ಒಂದು ಸ್ಕ್ರಿಪ್ಟನ್ನು, ಚೆನ್ನಾಗಿರುವಂಥ ಸಂದೇಶಗಳನ್ನು ಕೊಡ್ತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇದು ತಿರಂಗ ಅಂತ ಹೇಳೋ ಫಿಲ್ಮ್. ಇದು ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿಯನ್ನ ಕೂಡ ಕೊಟ್ಟರು. ಅದೇ ತರ ಇಂದು ಸ್ವಾತಂತ್ರ್ಯ ದಿನಾಚರಣೆ ಆಗಿರೋದ್ರಿಂದ ರಾಷ್ಟ್ರೀಯ ಭಾವೈಕ್ಯತೆಯ ಕುರಿತು ಕೂಡ ಇವರು ನಮ್ಮ ಜೊತೆ ಮಾತನಾಡಿದ್ರು. ಸರ್, ನಿಮ್ಗೆ ಧನ್ಯವಾದ. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು.